ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಪ್ರಾರಂಭವಾಗಲಿದೆ. ಎಲ್ಲರೂ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಲು ಮುಂದಾಗಬೇಕು ಎಂದು ವೃತ್ತ ನಿರೀಕ್ಷಕ ಶಬೀರ್ ಹುಸೇನ್ ಹೇಳಿದರು. ಎಚ್ಡಿಕೋಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಎಲ್ಲ ಸಮಾಜದ ಮುಖಂಡರನ್ನು ಹಾಗೂ ನಾಗರಿಕರನ್ನು ಕರೆಯಿಸಿ ಶಾಂತಿ ಸೌಹಾರ್ದತೆಯಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸುವಂತೆ ಅವರು ಮನವಿ ಮಾಡಿಕೊಂಡರು. ಎಚ್ಡಿಕೋಟೆಯಲ್ಲಿ ಸರ್ವ ಜನಾಂಗ ಜೀವನ ನಡೆಸ್ತಾ ಇದ್ದಾರೆ. ಯಾವುದೇ ಧರ್ಮದ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾಗದಂತೆ ಹಬ್ಬವನ್ನು ಆಚರಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನನ್ನು ಕೂರಿಸುವವರು ನಿಮ್ಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಪೂರ್ವಾನುಮತಿಯನ್ನು ಪಡೆದುಕೊಳ್ಳಬೇಕು ಹಾಗೂ ಯಾವುದೇ ಕಾರಣಕ್ಕೂ ಡಿಜೆ ಸೌಂಡ್ಸ್ ಅಳವಡಿಸಬಾರದೆಂದು ಕಿವಿಮಾತು ಹೇಳಿದರು. ಗಣಪತಿಯನ್ನ ವಿಸರ್ಜನೆಯನ್ನ ಸಂಜೆ 6 ಗಂಟೆಯ ಒಳಗಡೆ ನಡೆಸಿದರೆ ಉತ್ತಮ ಎಂದು ತಿಳಿಸಿದರು. ಅಲ್ಲದೆ ಅಹಿತಕರ ಘಟನೆ ಸಂಭವಿಸಿದರೆ ಅಂತಹವರ ವಿರುದ್ಧ ಕಾನೂನು ರೀತಿ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಇದೇ ವೇಳೆ ಅವರು ಎಚ್ಚರಿಕೆ ನೀಡಿದರು. ವರದಿ ಮಲಾರ ಮಹದೇವಸ್ವಾಮಿ. ಸಂಬಂಧಪಟ್ಟಂಗೆ ಒಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ದೀವಿ. ಎಲ್ಲ ಜನ ಮುಖಂಡರುಗಳಿಗೆ ಕರೆಸಿಬಿಟ್ಟು ಪೀಸ್ ಕಮಿಟಿ ಮೀಟಿಂಗ್ ತಾನಾ ಲೆವೆಲಲ್ಲಿ ಮಾಡಿದ್ದೀವಿ. ಮತ್ತು ಎಲ್ಲ ನಮ್ಮ ಬೀಟ್ ಸಿಬ್ಬಂದಿಗಳಿಗೆ ಆಯಾ ಬೀಟಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲಿ ಗಣಪತಿ ಕೂರಿಸ್ತಾರೋ ಅಲ್ಲಿ ಬೀಟ್ ಮೀಟಿಂಗ್ ಮಾಡಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಗಣಪತಿ ಕೂರಿಸ್ತೀವಿ ಅಲ್ಲಿ ಗಣಪತಿದು ಗಾರ್ಡಿಂಗ್ ಮಾಡ್ಕೊಳ್ಳೋದು ಜವಾಬ್ದಾರಿ ಯಾರು ಕೂರಿಸಿರ್ತಾರೆ ಅವ್ರದ್ದಾಗುತ್ತೆ. ನಾವೊಂದು ಫಾರಮ್ ರೆಡಿ ಮಾಡಿದ್ದೀವಿ. ಆ ಫಾರಮಲ್ಲಿ ಕೆಲವು ಕಂಡೀಷನ್ಸ್ಗಳಿದ್ದಾವೆ. ಆ ಕಂಡೀಷನ್ಸಿಗೆ ಫಾರಮ್ ಫಿಲ್ ಮಾಡಿಕೊಂಡು ಕೆಲವು ಅನುಮತಿಗಳು ತರಬೇಕಾಗತ್ತೆ. ಅವರಿಗೆಲ್ಲ ಎಲೆಕ್ಟ್ರಿಸಿಟಿ ತೊಗೊಳ್ಬೇಕು, ಅಂದರೆ ಕೇಬಿಂದ ತೊಗೊಳ್ಬೇಕು, ಒಂದು ಕಂಪ್ಲೇಂಟ್ ಇಟ್ಕೊಳ್ಬೇಕು. ನಾವಿಲ್ಲಿ ಗಣಪತಿಗೆ ಕೂರಿಸಿದ್ದೀವಿ, ನಮ್ಮ ಲೊಕೇಶನ್ ಇದ್ದಿದೆ, ಏನೋ ಹೆಚ್ಚು ಕಡಿಮೆ ಆದರೆ ನಿಮ್ಮ ಸಹಾಯ ಅವಶ್ಯಕತೆ ಇರುತ್ತೆ ಅಂತ ಅವ್ರಿಗೊಂದು ಲೆಟ್ರ್ ಕೊಡಬೇಕು. ಮತ್ತು ಯಾವುದೇ ಥರ ಗಣಪತಿ ವಿಸರ್ಜನೆ ಸಮಯದಲ್ಲಿ ಯಾವುದೇ ಥರ ಡಿ ಜೆಗಳು ಯಾರು ಹಾಕಂಗಿಲ್ಲ ಅಂತ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಡಿ ಜೆಗಳು ಹಾಕಿದ್ರೆ ಡಿ ಜೆ ಸೀಸ್ ಮಾಡ್ತೀವಿ, ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಎಲ್ಲಿ ಗಣಪತಿ ಕೂರಿಸ್ತಾರೆ ಗಣಪತಿಗೆ ಗಾರ್ಡ್ ಮಾಡಿಕೊಡೋದು, ಅಲ್ಲಿ ಯಾರೋ ಒಬ್ಬರು ಮಲ್ಗೋದು ಜವಾಬ್ದಾರಿ ಯಾರು ನಮ್ಮ ಫಾರ್ಮಿಗೆ ಸೈನ್ ಹಾಕ್ಕೊಡ್ತಾರೆ ಅವ್ರದ್ದೇ ಆಗಿರುತ್ತೆ. ಗಣಪತಿ ಒಂದು ಹಬ್ಬ, ಆ ಹಬ್ಬದಲ್ಲಿ ಯಾವುದೇ ಥರದ ಅಡಚಣೆ ಆಗಬಾರ್ದು, ಶಾಂತಿ ರೀತಿಯಲ್ಲಿ ಗಣಪತಿ ವಿಸರ್ಜನೆ ಆಗ್ಬೋದು.